त्यक्त है। ಪಂಚಪರ್ವದ ಮಹಾಪುಣ್ಯ ನಿರ್ವಹಿಸಿಯೆಂದು ಮಂಗಲಾಚರಣಾದಂಥ ನಾಗರಾಜನ ಆರಾಧನೆಯನ್ನು ಬಿಂಬದಲ್ಲಿ ನಾಗರಾಜನನ್ನು ಆವಾಹನೆಯನ್ನು ಮಾಡಿಕೊಂಡು ಪೂಜಾರಾಧನೆಗಳನ್ನು ಮಾಡಿಕೊಂಡು ನಾಗರಾಜನಿಗೆ ಪಂಚಾಮೃತಾಭಿಷೇಕವನ್ನು ಮಾಡಿಕೊಂಡು ಸಂಬಲಾರಾಧನೆಯನ್ನು ಮಾಡಿಕೊಂಡಿದ್ದೇನೆ. ತದನಂತರದಲ್ಲಿ ಆ ನಾಗರಾಜನಿಗೆ ಮಂಗಳಾರತಿಯನ್ನು ಮಾಡಿಕೊಂಡಿದ್ದೇನೆ. ಈ ಒಂದು ಕಾಲವನ್ನು ಆ ನಾಗರಾಜನ ಪ್ರಸನ್ನ ಕಾಲ ಎಂದು ಕರೆಯುತ್ತಾರೆ. ಈ ಪ್ರಸನ್ನ ಕಾಲದಲ್ಲಿ ನಾವು ಏನನ್ನ ಪ್ರಾರ್ಥನೆ ಮಾಡಿದರೂ ಕೂಡ ಆ ನಾಗರಾಜ ಅದನ್ನು ನಮಗೆ ಅನುಗ್ರಹ ಮಾಡುತ್ತಾನೆ ಎಂದಿದ್ದಾರೆ. ಭೂಮಿಯ ಮೇಲೆ ನಾವು ಹಲವಾರು ದೇವರುಗಳನ್ನು ಪೂಜೆಯನ್ನು ಮಾಡ್ತೇವೆ. ಆದರೆ ಕಣ್ಣಿಗೆ ಕಾಣುವ ದೇವರು ಅಂತಂದರೆ ನಾಗರಾಜ ಎಂಬುದಾಗಿ. ಅವನಿಗೆ ಈ ನಾಗಪಂಚಮಿ ವಿಶೇಷ ದಿನ. ಯಾಕೆಂತಂದರೆ ಈ ನಾಗಸಂಕುಲಗಳು ಭೂಮಿಯ ಮೇಲೆ ಉಂಟು ಅಂತಾದರೆ ಇವತ್ತಿನ ದಿವಸ ಅವರಿಗೆ ವಿಶೇಷ. ಅಂದರೆ ಆ ನಾಗನ ಹುಟ್ಟಿನ ದಿನ ಅಂತಲೇ ಹೇಳ್ಬೋದು. ಪಾಂಡವರ ಮೊಮ್ಮಗನಾದಂಥ ಪರೀಕ್ಷಿತ ರಾಜನಿಗೆ ಶಾಪಗೊಂಡು ತಕ್ಷಕ ರಾಜನ ಆದಂಥ ನಾಗರಾಜನಾದಂಥ ತಕ್ಷಕನು ಅವನನ್ನು ಕಟ್ಟಿ ಸಾಯುತ್ತಾನೆ. ತದನಂತರದಲ್ಲಿ ಅವನ ಮಗನಾದ ಜನಮೇಜಯನು ಆ ಅಪ್ಪನ ಸಾವಿನ ವಿಸ್ತಾರವನ್ನು ತೀರಿಸಿಕೊಳ್ಳುವುದಕ್ಕೆ ಬೇಕಾಗಿ ಸರ್ಪಯಾಗವನ್ನು ಮಾಡ್ತಾನೆ. ಭೂಮಿಯಲ್ಲಿರತಕ್ಕಂಥ ಎಲ್ಲ 76 ಸರ್ಪ ಸಂಕುಲಗಳು ಅವನಲ್ಲಿ ಭಸ್ಮವಾಗಿ ಹೋಗ್ತದೆ. ತದನಂತರದಲ್ಲಿ 8 ಕುಲದ ನಾಗಗಳು ಮಾತ್ರ ಭೂಮಿಯ ಮೇಲೆ ಇರ್ತದೆ. ಆ ತಕ್ಷಕರಾಜನೂ ಸಹ ಆ ಒಂದು ಯಜ್ಞದಲ್ಲಿ ಆಹುತಿ ಆಗುವಲ್ಲಿರ್ತಾನೆ. ಆಹುತಿ ಆಗುವ ಸಂದರ್ಭದಲ್ಲಿ ಒಬ್ಬ ಬ್ರಾಹ್ಮಣ ಒಟ್ಟು ಬಂದು ಆ ಜನಮೇಜನೆಯನ್ನು ಪ್ರಾರ್ಥನೆ ಮಾಡಿ ಆ ಸರ್ಪಯಾಗವನ್ನು ನಿಲ್ಲಿಸಬೇಕೆಂಬುದಾಗಿ ಹೇಳ್ತಾನೆ. ತದನಂತರದಲ್ಲಿ ಆ ಸರ್ಪಯಾಗ ಅಲ್ಲಿಗೆ ನಿಲ್ತದೆ. ಆ ಸರ್ಪಯಾಗವನ್ನು ನಿಲ್ಲಿಸಿದಂಥ ಆ ಬ್ರಾಹ್ಮಣ ವಟುವಿಗೆ ಆ ನಾಗರಾಜನು ಒಂದು ವರವನ್ನು ಕೊಡ್ತಾನೆ. ಯಾರ್ಯಾರು ಈ 76 ಸಂಕುಲಗಳಿಗೆ ಪಿಂಡ ಪ್ರದಾನವನ್ನು ಮಾಡ್ತಾನೋ, ಯಾರ್ಯಾರು ಈ ನಾಗಪಂಚಮಿ ಎಂದು ಯಾರ್ಯಾರು ಈ ಒಂದು ನಾಗರಾಜನಿಗೆ ತಂಬಿಲಾರಾಧನೆಯನ್ನು ಪಂಚಾಮೃತಾಭಿಷೇಕವನ್ನು ಯಾರ್ಯಾರು ಮಾಡಿಕೊಳ್ತಾರೋ ಅವರಿಗೆ ಮನಸ್ಸಿನಲ್ಲಿರತಕ್ಕಂಥ ಎಲ್ಲ ಇಷ್ಟಾರ್ಥಗಳನ್ನು ನಾನು ಪೂರ್ಣ ಮಾಡ್ತೇನೆ ಎಂಬುದಾಗಿ ಆ ತಕ್ಷಕ ಆ ವಟುವಿಗೆ ವರವನ್ನು ಕೊಡ್ತಾನೆ. ಅದೇ ರೀತಿ ನಾವು ಪ್ರತಿ ವರ್ಷ ಆ ನಾಗತಂಬಲಾರಾಧನೆಯನ್ನು ನಾಗಪಂಚಮಿ ಎಂದು ವಿಶೇಷವಾಗಿ ಮಾಡಿಕೊಳ್ತಾ ಬಂದಿದ್ದೇವೆ. ಈ ವರ್ಷವೂ ಸಹ ಆ ನಾಗನಿಗೆ ಬಹಳ ವಿಜೃಂಭಣೆಯಿಂದ ಮಾಡಿಕೊಂಡಿದ್ದೇವೆ. ಮಾಡಿದಂಥ ಸೇವೆಯನ್ನು ಆ ನಾಗರಾಜನು ಸಂತೋಷದಿಂದ ಸ್ವೀಕಾರ ಮಾಡಿಕೊಂಡು ಇಲ್ಲಿ ಬಂದಂಥ ಎಲ್ಲ ಭಕ್ತರ ಕುಟುಂಬಗಳಲ್ಲಿ ಬರತಕ್ಕಂಥ ಯಾವುದೇ ರೀತಿಯ ನಾಗ ಸಂಬಂಧವಾದ ದೋಷಗಳಿದ್ದರೆ, ಯಾವುದೇ ರೀತಿಯ ರಾಹುದಶಾದಿಗಳಿದ್ದರೆ ಅದನ್ನೆಲ್ಲ ನಿವಾರಣೆ ಮಾಡಿಕೊಟ್ಟು ಆ ನಾಗ ಸಂಬಂಧವಾಗಿರತಕ್ಕಂಥ ಚರ್ಮ ರೋಗಾದಿಗಳಿರ್ಬೋದು, ನರ ಸಂಬಂಧವಾಗಿರುವಂಥದ್ದು, ಗಂಟು ನೋವಿಗೆ ಸಂಬಂಧವಾಗಿರತಕ್ಕಂಥ ಯಾವುದೇ ರೀತಿಯ ನೋವುಗಳಿರ್ಬೋದು, ಚರ್ಮ ರೋಗಾದಿಗಳಿರ್ಬೋದು, ಯಾವುದೇ ರೀತಿಯ ದೋಷಗಳಿರ್ಬೋದು ಅದನ್ನೆಲ್ಲ ನಿವಾರಣೆ ಮಾಡಿಕೊಟ್ಟು ಆ ನಾಗರಾಜನ ಸಂಪೂರ್ಣ ಅನುಗ್ರಹವನ್ನು ಅವರಿಗೆ ಅನುಗ್ರಹ ಮಾಡಿಕೊಡುವುದರೊಂದಿಗೆ ನಿಮಗೂ ನಿಮ್ಮ ಕುಟುಂಬಕ್ಕೂ ಆಯುರಾರೋಗ್ಯ ಮಾಡುವಂಥ ಉದ್ಯೋಗದಲ್ಲಿ ಮಾಡುವಂಥ ಕೆಲಸದಲ್ಲಿ ಶ್ರೇಯಸ್ಸನ್ನು ಆ ನಾಗರಾಜನು ನಿಧಿರಕ್ಷಕಾಂಬೆರಸದಿಂದ ಪ್ರಖ್ಯಾತವಾದಂಥ ನಾಗರಾಜನು ಅನುಗ್ರಹ ಮಾಡಿಕೊಡಬೇಕು ಎಂಬುದಾಗಿ ಭಕ್ತಿ ಶ್ರದ್ಧಾಪೂರ್ವಕವಾಗಿ ನಾಗರಾಜನಲ್ಲಿ ಮಾಡಿಕೊಡತಕ್ಕಂಥ ಪ್ರಾರ್ಥನೆ. ಭುಜಂಗೇಶಾಯ ಮೇಧಾ
ವಿಶೇಷವಾಗಿ ನಾಗಪಂಚಮಿಯಂದು ಆ ಉಮಾಮಹೇಶ್ವರಿಯ ಸನ್ನಿಧಾನದಲ್ಲಿರತಕ್ಕಂಥ ಆ ನಾಗರಾಜನಿಗೆ ಬಹಳ ವಿಜೃಂಭಣೆಯಿಂದ ನಾವು ಆ ನಾಗಪಂಚಮಿ ಆರಾಧನೆಯನ್ನು ಮಾಡಿಕೊಂಡಿದ್ದೇವೆ. ವಿಶೇಷವಾಗಿ ನಾಗರಿಗೆ ಶೈವ ಸಂಬಂಧವಾಗಿರತಕ್ಕಂಥ ಶೈವ ಸಾನ್ನಿಧ್ಯದಲ್ಲಿರತಕ್ಕಂಥ ನಾಗನಿಗೆ ವಿಶೇಷ ಪ್ರಾಮುಖ್ಯತೆ. ಅದೇ ರೀತಿ ಇದು ಸಹ ಉಮಾಮಹೇಶ್ವರಿ ಅಂತಂದರೆ ಶೈವ ಸಂಬಂಧವಾಗಿರತಕ್ಕಂಥ ಸಾನ್ನಿಧ್ಯ. ಈ ಸಾನ್ನಿಧ್ಯದಲ್ಲಿ ನಾಗಾರಾಧನೆಯನ್ನು ನಾವು ಮಾಡಿಕೊಂಡಿದ್ದೇವೆ. ಮಾಡಿದಂಥ ಆ ಸೇವೆಯನ್ನು ನಾಗರಾಜನು ಸಂತೋಷದಿಂದ ಸ್ವೀಕಾರ ಮಾಡಿಕೊಂಡು ಈ ಕ್ಷೇತ್ರಕ್ಕೆ ಬರತಕ್ಕಂಥ ಯಾವುದೇ ರೀತಿಯ ಭಕ್ತಾದಿಗಳಿಗಿರ್ಬೋದು, ಯಾವುದೇ ರೀತಿಯ ನಾಗ ಸಂಬಂಧವಾಗಿರತಕ್ಕಂಥ ದೋಷ ಭಾಗಗಳಿದ್ದರೆ ಅದನ್ನೆಲ್ಲ ನಿವಾರಣೆ ಮಾಡಿಕೊಡುವುದರೊಂದಿಗೆ ಈ ಜಗತ್ತಿಗೆ ಆ ನಾಗರಾಜನ ಸಂಪೂರ್ಣ ಅನುಗ್ರಹ ಮಾಡಿಕೊಡಬೇಕು. ಈ ಒಂದು ಪುರಾಣದಲ್ಲಿ ಹೇಳಿದ ಹಾಗೆ ಆ ಒಂದು ಮಹಾಭಾರತದ ಪಾಂಡವರ ಮೊಮ್ಮಗನಾದಂಥ ಪರೀಕ್ಷಿತ ರಾಜನಿಗೆ ಆದಂಥ ಒಂದು ಶಾಪ ವಿಮೋಚನೆಗೆ ಬೇಕಾಗಿ ಈ ಒಂದು ದಿನದಂದು ಆ ಒಂದು ಜನಮೇಜಯನು ಯಾಗವನ್ನು ಮಾಡ್ತಾನೆ. ಈ ಒಂದು ಯಾಗದಲ್ಲಿ ಎಲ್ಲ ಸರ್ಪ ಸಂಕುಲಗಳು ಬಿದ್ದು ನಾಶವಾಗ್ತದೆ. ಒಂದು ಬ್ರಾಹ್ಮಣನು ಬಂದು ಆ ಜನಮೇಜಯನನ್ನು ಪ್ರಾರ್ಥನೆ ಮಾಡಿಕೊಳ್ಳಲಾಗಿ 8 ಕುಲದ ನಾಗಗಳು ಭೂಮಿಯ ಮೇಲೆ ಇರ್ತದೆ. ಅದೇ ರೀತಿ ನಾವು ಸಹ ಆ ಒಂದು 8 ಕುಲದ ನಾಗಗಳು ಭೂಮಿಯ ಮೇಲೆ ಇದ್ದ ದಿನ ಈ ದಿನವಾದ್ದರಿಂದ ಆ ನಾಗರಾಜನಿಗೆ ಇವತ್ತಿನ ದಿನ ವಿಶೇಷ. ಆ ನಾಗರಾಜನ ಜನ್ಮದಿನ ಅಂತ ಹೇಳ್ಬೋದು. ಹಾಗೆ ಈ ದಿನದಂದು ಸಹ ನಾವು ಸಹ ಆ ನಾಗರಾಜನ ಆರಾಧನೆಯನ್ನು ಮಾಡಿಕೊಂಡಿದ್ದೇವೆ. ಮಾಡಿದಂಥ ಸೇವೆಯನ್ನು ಆ ನಾಗರಾಜನು ಸಂತೋಷದಿಂದ ಸ್ವೀಕಾರ ಮಾಡಿಕೊಂಡು ಎಲ್ಲ ಭಕ್ತ ಜನರಿಗೆ ಅವನ ಸಂಪೂರ್ಣ ಅನುಗ್ರಹ ಮಾಡಿಕೊಡಬೇಕು ಎಂಬುದಾಗಿ ಆ ನಾಗರಾಜನಲ್ಲಿ ಮಾಡಿಕೊಳ್ಳತಕ್ಕಂಥ ಪ್ರಾರ್ಥನೆ. ರಸೋದ್ದಿಷ್ಟ ಪ್ರಾರ್ಥನಾ ಸಮರ್ಪಯಾಮಿ. ತುಳುನಾಡದ ಈ ಒಂದು ಮನ್ನೆಡು ಪ್ರಕೃತಿ ಆರಾಧನೊಟ್ಟಿಗೆ ನಾಗದೇವರನ್ನ ಮಹತ್ವ ನಾವು ಪೂರ ಗೊತ್ತಿತ್ಲಾಕನೆ. ಕಣ್ಣಿಗೆ ಪ್ರತ್ಯಕ್ಷ ಕಾರಣ ದೇವರು ನಾಗದೇವರು. ಆರೋಗ್ಯ ಸಂಪತ್ತು ಸ್ಥಿರ ಸಂಪತ್ತು ಕರುಣಿಸಿನಂಚಿನ ದೇವರು ನಾಗದೇವರನ್ನು ನಮ್ಮ ಪೂರ ತುಳುನಾಡು ಈ ಒಂದು ಶ್ರಾವಣ ಶುಕ್ಲ ಪಂಚಮಿದ ವಿಶೇಷ ದಿನವಾದ ನಾಗದೇವರು ನಮ್ಮ ಆರಾಧನೆ ಮಂತಂದು ಬೈದ. ಇನ್ನು ಉಮಾಮಹೇಶ್ವರಿ ಕ್ಷೇತ್ರಡ್ ಭಾಳ ಭಾರಿ ವಿಜೃಂಭಣೆ ಈ ಒಂದು ನಾಗದ ಪಂಚಮಿ ನಡತಂಡು ಮಸ್ತ್ ಭಕ್ತಾಭಿಮಾನಿ ಬಂದಳು. ನಾಗದೇವರಿಗೆ ತಂಬಿಲ ಅವೆಲಕನೆ ಪಂಚಾಮೃತ ಅಭಿಷೇಕದ ಒಟ್ಟಿಗೆ ನಾಗಕ್ಕೆ ತನುಕೊರ್ದು ಒಂದಾತು ನಾಗನ ಭಕ್ತಿದ ಆರಾಧನೆ ಮನ್ಪುನಂಚಿನ ರೂಢಿ ಕಡಿನ 60 ವರ್ಷಡಿ ನಡ್ತೊಂದು ಬೈದಳು. ಈ ನಾಗರ ಪಂಚಮಿದನಿ ನಮ್ಮ ಕ್ಷೇತ್ರದ ಪೂರ ಭಕ್ತಾಭಿಮಾನಿ ಬಂದೊಳಗೆ ಶ್ರೀದೇವರು ನಾಗದೇವರು ಶುಭೀಕ್ಷೆ ಕರುಣಿಸಡು. ಆ ನೊಟ್ಟಿಗೆ ನಾಗದೇವರನ್ನ ಪೂರ ಕೃಪೆ ಈ ನಮ್ಮ ಸಮಸ್ತ ತುಳುನಾಡಿಗೆ ಉಪ್ಪಡ ಬಂದು ಕೆಲವೊಂದು ನಾಗರ ಪಂಚಮಿದ ಶುಭಾಶಯ.